ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಉಪ್ಪಿನಂಗಡಿಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೂರ್ವಕ್ಕೆ 2 ಕಿಲೋಮೀಟರ್ ಸಾಗಿದರೆ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಸ್ತೆ ಸಂಧಿಸುತ್ತದೆ. ತೆಂಕುದಿಕ್ಕಿಗೆ ಸರಿಯುವ ಈ ಮಾರ್ಗದಲ್ಲಿ 16 ಕಿಲೋಮೀಟರ್ ಸಾಗಿದರೆ ಆಲಂಕಾರು ಗ್ರಾಮ ತಲುಪುತ್ತೇವೆ. ಆಲಂಕಾರು ಪೇಟೆಯಿಂದ ಕಚ್ಚಾ ರಸ್ತೆಯಲ್ಲಿ ದಕ್ಷಿಣಕ್ಕೆ 2.5 ಕಿಲೋಮೀಟರ್ ಸಾಗಿದರೆ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನ ಸೇರುತ್ತೇವೆ. ಇಲ್ಲಿಂದ ಕುಮಾರಧಾರಾ ನದಿಗೆ 2 ಕಿಲೋಮೀಟರ್. ನೇತ್ರಾವತಿ ಕುಮಾರಧಾರಾ ನದಿಗಳ ನಡುವಿನ ಸುಮಾರು 25 ಕಿಲೋಮೀಟರ್ ಪ್ರದೇಶವನ್ನು ಸರಿದಂತರ ಕ್ಷೇತ್ರ ಎಂದು ಶ್ರೀ ಮಧ್ವಾಚಾರ್ಯರು ಕರೆದಿದ್ದಾರೆ. ಶರವೂರು ಈ ಕ್ಷೇತ್ರದಲ್ಲೇ ಇರುವ ಪುಣ್ಯ ಸ್ಥಳವಾಗಿದೆ. ಕುಮಾರಧಾರಾ ನದಿಯು ಉತ್ತರದಲ್ಲಿರುವ ಗ್ರಾಮಗಳಾದ ಬಲ್ಯ, ಹಳೆನೆರಂಕಿ, ಪೇರಾಜೆ, ಕುಂತೂರು ಮತ್ತು ಆಲಂಕಾರುಗಳನ್ನೊಳಗೊಂಡ ಸೀಮೆಗೆ ಶರವೂರು ಸೀಮೆ ದೇವಾಲಯ. ಶ್ರೀ ಸರಿದಂತರ ಕ್ಷೇತ್ರ ಮಹಾತ್ಮೆ ಪ್ರಕಾರ ಈ ಸ್ಥಳದಲ್ಲಿ ವಾಸಿಸುತ್ತಿದ್ದ ಋಷಿಗಳು ಇಲ್ಲಿಯ ಸರಸ್ಸಿನಲ್ಲಿ ಸ್ನಾನ ಮಾಡುವಾಗ ನೀರಿನೊಳಗೆ ದುರ್ಗಾಮಾತೆಯ ವಿಗ್ರಹವೊಂದನ್ನು ಕಂಡರಂತೆ. ವಿಗ್ರಹವನ್ನು ಮೇಲೆತ್ತಿ ಆ ಸರಸ್ಸಿನ ಮಧ್ಯ ಜಾಗ ಮಾಡಿ ಗುಡಿ ಕಟ್ಟಿ ದೇವರನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ದರಂತೆ. ಈ ಕಾರ್ಯಕ್ಕೆ ಸರಸ್ಸಿನ ಗಂಗಾಮಾತೆಯ ಸಹಕಾರ ಪಡೆದುಕೊಂಡುದರಿಂದ ನೈಋತ್ಯ ಭಾಗದಲ್ಲಿ ಗುಡಿ ಕಟ್ಟಿ ಆ ದೇವತೆಯನ್ನ ಪ್ರತಿಷ್ಠಾಪಿಸಿದರಂತೆ. ಐತಿಹ್ಯಗಳೇನೇ ಇದ್ದರೂ ಗಂಗಾಮಾತೆ ಈಗಲೂ ಈ ಸ್ಥಳದ ದೇವತೆ. ದುರ್ಗೆಗೆ ನಡೆಯುವ ಎಲ್ಲ ರೀತಿಯ ಸೇವೆಯು ಗಂಗಾಮಾತೆಗೆ ನಡೆಯುತ್ತದೆ.